ಸರಿಸುಮಾರು 2 ತಿಂಗಳ ಲಾಕ್ಡೌನ್ ಬಳಿಕ ಮತ್ತೆ ಖಾಸಗಿ ಸಿಟಿ ಮತ್ತು ಸರ್ವಿಸ್ ಬಸ್ಗಳು ಇಂದು ಸಂಚಾರ ನಡೆಸಿದ್ದು ಬಹುತೇಕ ರಸ್ತೆಗಳಲ್ಲಿ ಖಾಸಗಿ ಬಸ್ಗಳು ಸರ್ಕಾರಿ ಬಸ್ಗಳು ಓಡಾಟವನ್ನು ನಡೆಸಿವೆ. ಬಸ್ ಅನ್ನೇ ಅವಲಂಬಿಸಿ ಓಡಾಡುವ ಮಂದಿಯ ಮೊಗದಲ್ಲಿ ಇಂದು ನಗು ಕಂಡುಬಂದಿದೆ. ಸರ್ಕಾರದ ಗೈಡ್ಲೈನ್ಸ್ ಅನ್ನು ಅನುಸರಿಸಿಕೊಂಡು ಬಸ್ಗಳನ್ನು ಓಡಾಡಿಸಬೇಕಾಗಿದೆ. ಹೀಗಾಗಿ 50% ಮಂದಿ ಪ್ರಯಾಣಿಕರನ್ನ ಮಾತ್ರ ತುಂಬಿಸಿಕೊಂಡು ಹೋಗಬೇಕು ಅಂತ ಜಿಲ್ಲಾಡಳಿತ ಬಸ್ ಮಾಲಕರಿಗೆ ಸೂಚನೆಯನ್ನ ನೀಡಿದೆ. ಈ ಆದೇಶ ಇದ್ರೂ ಕೂಡ ಹಲವು ಬಸ್ಸುಗಳಲ್ಲಿ ಇಂದು ಪ್ರಯಾಣಿಕರು ನಿಂತುಕೊಂಡು ನೇತಾಡಿಕೊಂಡು ಹೋಗುವ ದೃಶ್ಯಗಳು ಕಂಡುಬಂದಿದೆ. ತೆಲಪಾಡಿ, ಸ್ಟೇಟ್ ಬ್ಯಾಂಕ್, ಮಂಗಳದೇವಿ, ಸುರತ್ಕಲ್, ಮಂಗಳೂರು, ಕೊಣಾಜೆ, ಸ್ಟೇಟ್ ಬ್ಯಾಂಕ್, ಬೋಂದೇಲ್ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಖಾಸಗಿ ಬಸ್ಗಳು ಇಂದು ಓಡಾಡಿವೆ. ಇನ್ನು ಸ್ಯಾನಿಟೈಸರ್, ಮಾಸ್ಕ್ ಎಲ್ಲವೂ ಮರೀಚಿಕೆಯಾಗಿದೆ. ಬಹುತೇಕ ಬಸ್ಗಳಲ್ಲಿ ಸಾಮಾಜಿಕ ಅಂತರವೇ ಇರಲಿಲ್ಲ. ಇನ್ನು ಬಸ್ ಓಡಾಟವು ಸಂಜೆಯವರೆಗೆ ಓಡಿಸಲು ಅವಕಾಶ ನೀಡಬೇಕು ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲಕರ ಸಂಘ ಜಿಲ್ಲಾಡಳಿತವನ್ನ ಕೋರಿಕೊಂಡಿದ್ರು. ಅದಿನ್ನೂ ಕೂಡ ನಿರ್ಧಾರ ಆಗಿಲ್ಲ. ಇನ್ನು ಟಿಕೆಟ್ ಪ್ರಯಾಣ ದರವನ್ನ ₹2 ಹೆಚ್ಚಿಸಲಾಗಿದ್ದು ಮಿನಿಮಂ ಪ್ರಯಾಣ ದರ ₹12 ಆಗಿದೆ. ಇನ್ನು ಪ್ರಯಾಣ ದರ ಏರಿಕೆ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಪ್ರಯಾಣಿಕರು ತಮ್ಮಲ್ಲಿ ಕಷ್ಟವಿದ್ರೂ ₹12 ಕೊಟ್ಟು ಸಂಚರಿಸಿದ್ದಾರೆ. ಎಲ್ಲೂ ಕೂಡ ಪ್ರಯಾಣ ದರಕ್ಕೆ ಸಂಬಂಧಿಸಿ ವಾಗ್ವಾದ ನಡೆದಿರುವ ಬಗ್ಗೆ ವರದಿಯಾಗಿಲ್ಲ.